ಶಿವಮೊಗ್ಗ ಚಲೋ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ರಕ್ಷಣೆಗೆ ಆಗುವಂಥ ಕಾರ್ಯಕ್ರಮಕ್ಕೆ ಉತ್ತಮವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ಸುಮಾರು 8 ಗಂಟೆ ಆದರೂ ಕೂಡ ಕಾರ್ಯಕರ್ತರು ಸಾರ್ವಜನಿಕರು ಯಾರು ಕೂಡ ಹೋಗಲಿಲ್ಲ. ಸೊ ಮೆರವಣಿಗೆ ಭಾಳ ವರ್ಷದ ನಮಗೆ ಗೊತ್ತಿದೆ, ನನಗಿನ ಜಾಸ್ತಿ ಅತಿ ಹೆಚ್ಚು ಉತ್ಸಾಹದಿಂದ ಯುವಕರು, ಹೆಣ್ಮಕ್ಳು, ಕಾರ್ಯಕರ್ತರು ಎಲ್ಲ ನೊಂದಂಥ ಜನ ಎಲ್ಲ ಪಾರ್ಟಿಯವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಭಾಳ ಜನ BJPಯವರು ಕೂಡ ಹೊರಗಡೆ ಬಂದು ನಮಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರು, ನೊಂದಂಥವರು, ಬೆನ್ನಂಥವರು, ವರ್ತಕರು, ಶ್ರೀಸಾಮಾನ್ಯ ಜನ, ಕಾಂಗ್ರೆಸ್ ಪಾರ್ಟಿ ಎಲ್ಲ ಕೂಡ ಮಾಡಿದ್ದಾರೆ. ನಮ್ಮ ಮುಖ್ಯವಾದ ಉದ್ದೇಶ ರಾಜ್ಯದ ಯಾವ ಕಾರ್ಯಕರ್ತರಿಗೂ ಎಲ್ಲೂ ಅಧಿಕಾರಿಗಳಿಟ್ಕೊಂಡು ಕಿರುಕುಳ ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ನಾವೆಲ್ಲ ಬಂದು ಸುಮಾರು 45 ಜನ ಶಾಸಕರು ಕೂಡ ಎಲ್ಲ ಬಂದು ಅವರ ಅಭಿಮಾನ, ಪ್ರೀತಿ, ಇದು ಶಿವಮೊಗ್ಗ BJPದು ಒಂದು ಭಾಳ ಸ್ಟ್ರಾಂಗ್ ಹೋಲ್ಡ್ ಗೊತ್ತಿದೆ. ಅಂಥದ್ರಲ್ಲಿ ಈ ರೀತಿ ಪರಿವರ್ತನೆ ಆಗಿದೆ. ಇಡೀ ರಾಜ್ಯದಲ್ಲಿ ಯಾವ ರೀತಿ ಜನ ಪರಿವರ್ತನೆ ಆಗ್ತಾ ಇದ್ದಾರೆ ಅನ್ನೋಕ್ಕೆ ನಿನ್ನೆ ನಡೆದಂಥ ಜನ ಆಕ್ರೋಶನೇ ಸಾಕ್ಷಿ. ಹಿಂದಿ ಕಾರ್ಯಕ್ರಮದಿಂದ ಸರ್ಕಾರಕ್ಕೆ ತಿಳ್ಕೊಳ್ಳುವಂಥ ಅವಕಾಶ ಇದೆ. ಸೋಮವಾರದ ಅಧಿವೇಶನ ಅದು ಅವ್ರು ಬಿಟ್ಟಿದ್ದವರು, ಅವರು ಭಾಳ ಗಟ್ಟಿ ಚಂದವರು. ಅವರು ಯಾರು ಕಾಮನ್ ಸೆನ್ಸ್ ಇರೋರು ಘಟನೆಗಳು ನಾನು ಏನು ಬೇಕಾದ್ರೂ ಎಲ್ಲ ಕಡೆನೂ ನಡೆದಿರ್ಬೋದು. 326, 324 ಏನಿದೆ ಮರ್ಡರ್ ಕೇಸು, ಅಟೆಂಪ್ಟ್ ಮರ್ಡರ್ ಅಂತಂದರೆ ಅವನೊಂದು 21 ದಿನ ಹಾಸ್ಪಿಟಲ್ ಇರಬೇಕು. ಆಗ ಅದು ಕನ್ವರ್ಟ್ ಅವೆಲ್ಲ ಇರೋದು ಬಿಟ್ಬಿಟ್ಟು ಸುಮ್ಮನೆ ರಾಜಕೀಯವಾಗಿ ನಾನು ಅಲ್ಲೂ ಕೂಡ ಅಸೆಂಬ್ಲಿ ನೋಡಿದೆ. ಆತ ನೊಂದ್ಕೊಂಡು ಶರ್ಟ್ ಬಿಚ್ಚಿಂದ ನಾವು ಸರಿ ಅಂತ ನಾನು ಹೇಳೋದಿಲ್ಲ. ಆ ನೋವನ್ನು ವ್ಯಕ್ತಪಡಿಸೋದಕ್ಕೆ ಅವನು ಗುಡ್ಡಿ ಆಗಿ ಅಂತ ಏನೋ ಹೇಳಕ್ಕೆ ಹೊರಟಾಗ ಮಾತಾಡೋಕ್ಕೆ ಅವಕಾಶ ಕೊಡಬೇಕು. ತಕ್ಷಣ ಅಲ್ಲೇ ಕರೆದು ಅವನ್ನ ಸಸ್ಪೆಂಡ್ ಮಾಡಿ ಅಂತೇಳಿ ಸಸ್ಪೆಂಡ್ ಮಾಡಿ. ಸೊ ಅವೆಲ್ಲ ಆ ಲೆವೆಲ್ಗೆ ಹೋಗಬಾರ್ದು. ಸೋಮವಾರ ಅಧಿವೇಶನದಲ್ಲಿ ಖಂಡಿತ ನಾವು ಸೋಮವಾರ ಬಜೆಟ್ ಸ್ಪೀಚ್ ನಮ್ಮ CMP ಅವರು ಶುರು ಮಾಡ್ತಾರೆ. ಸಾಯಂಕಾಲ ನಾವು ಅದನ್ನು ನಮ್ಮೆಲ್ಲ ಹಿರಿಯ ನಾಯಕರುಗಳ ಸಭೆಯನ್ನು ನಾನು ಅನೇಕ ವಿಚಾರಗಳಿದೆ ಅದನ್ನೆಲ್ಲ ಚರ್ಚೆ ಮಾಡಲಿಕ್ಕೆ ಕರೆದಿದ್ದೀನಿ. ಒಂದು 20-25 ಜನ ಕಾಂಗ್ರೆಸ್ ಅದನ್ನು ಮುಂದುವರಿಸ್ತೀವಿ ನಾವು ರಕ್ಷಣೆ ಕೊಡಲಿಕ್ಕೆ. ಆಮೇಲೆ ಸೋನಿಯಾ ಗಾಂಧಿ ಅವ್ರದ್ದು ಬಿ ರಿಪೋರ್ಟ್ ಬರೀತೀವಿ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಅದು ಕೂಡ ಆಗಿಲ್ಲ. ಏನೋ SP ಅವರು ಒಂದು ವಾರದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಇಲ್ಲ ನೋಡಿ, ಅವ್ರ ಮೇಲೆ ಸಸ್ಪೆಂಡೇ ಮಾಡಿಲ್ಲ ಇನ್ಸ್ಪೆಕ್ಟರ್. ಸರ್, ಈಗ ಜಾರಕಿಹೊಳಿ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿನ್ನೆ ಸಭೆಯಲ್ಲಿ CD ಪ್ರಕರಣದಲ್ಲಿ ನನ್ನನ್ನು ತಿರುಗಿಸುವ ಪ್ರಯತ್ನ ನಡೆದಿದೆ, ಅದನ್ನು ನಾನು ಎದುರಿಸ್ತೀನಿ ಅಂತ. ಏನು ಸರ್, ಏನಾಗ್ತಿದೆ? ಅವರು ಏನೇನೋ ಆಫ್ ದಿ ರೆಕಾರ್ಡ್ ಒಂದು ಹೇಳೋದು, ಆನ್ ದಿ ರೆಕಾರ್ಡ್ ಒಂದು ಹೇಳೋದು, ಅದೆಲ್ಲ ಮಾಡ್ತಾ ಇದ್ದಾರೆ. ಇದು ಸ್ವಾಭಾವಿಕವಾಗಿ ನಮಗೆಲ್ಲ ಗೊತ್ತಿರುವಂಥದ್ದು. ಈಗ ನಮ್ಮೆಲ್ಲ ಏನೇನು ಷಡ್ಯಂತ್ರಗಳು ಹಿಂದಿಯಿಂದ ನಡ್ಕೊಂಡು ಬಂದರೆ ಅದು ಮುಂದುವರಿತಾ ಇದೆ. ಅದು ಮುಂದುವರಿಲಿ. ಈಗ ಜಾರಕಿಹೊಳಿ ನೆನ್ನೆ ದೂರು ಕೊಟ್ಟಿದ್ದಾರೆ, ಅದ್ರ ಹಿಂದೆನೇ ಮತ್ತೆ ಯುವತಿ ಬೇರೆ ಮುಂದೆ ಬಂದಿಲ್ಲ. ಈಗ ನಾನು ಬಂದಿಲ್ಲ, ನನಗೆ ಅದು ಆ್ಯಕ್ಚುಲಿ ನಾನೇನು ನೋಡೋಕ್ಕಾಗಿರಲಿಲ್ಲ. ಇವತ್ತು ಬೆಳಗ್ಗೆ ಸ್ವಲ್ಪ ಪೇಪರಲ್ಲಿ ಓದಿದೆ. ನಾನು ಇನ್ನೂ ಸ್ವಲ್ಪ ಮಾಹಿತಿ ತಗೊಳ್ತೀನಿ. ಯಾಕೆಂದರೆ ನಾವು ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಾವು ಜಾಸ್ತಿ ಅದಕ್ಕೆಲ್ಲ ನಾವು ನಮ್ಮ ಪಾರ್ಟಿ ಲೀಗಲ್ ಅವರು ಕೂಡ, ಯಾಕೆಂದರೆ ಕಾಂಗ್ರೆಸ್ ಪಾರ್ಟಿನ ಅಂತೇಳಿ ಯಾರೇ ಒಬ್ಬ ಮಂತ್ರಿ ಅದ್ರ ಬಗ್ಗೆ ಮಾತಾಡಿರೋದ್ರಿಂದ ಇದು ಲುಕ್ ಅಟ್ ಇಟ್ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಯುವತಿ ನೇರವಾಗಿ ಜಾರಕಿಹೊಳಿ ಮೇಲೆ ಆರೋಪ ಮಾಡ್ತಿರೋದು ವಿಡಿಯೋದಲ್ಲಿ. ಅದು ಪೊಲೀಸಿಗೆ ಅವ್ರು ಇನ್ ದಿ ಕಸ್ಟಡಿ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್. ವಾಟ್ ಹ್ಯಾಸ್ ಟು ಟೇಕ್ ರಿಪ್ಲೈ. ಅವರು ವುಮನ್ಸ್ ಎಲ್ಲವರು ಬೇರೆಯವರೆಲ್ಲ ಇದ್ದಾರೆ, ಅದಕ್ಕೆಲ್ಲ ಅವ್ರ ಕೆಲಸ ಅವ್ರು ಮಾಡಲಿ. ಸರ್, ಈಗ ಅವರು ಏನು ಹೇಳಿದ್ದಾರೆ, ಈಗ ಪೊಲಿಟಿಕಲಿ ಯಾವುದು ನನಗೆ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಹೇಳಿದ್ರಿಂದ ನನಗೆ ಗೊತ್ತಿಲ್ಲ. ನಿಮಗೆ ಈಗ ಪೊಲಿಟಿಕಲಿ ಅವ್ರೇನು ಟಾರ್ಗೆಟ್ ಮಾಡ್ತಾ ಇದ್ರು, ಅಟ್ಲೀಸ್ಟ್ ಅದು ನಿಲ್ಬೋದು ಅನ್ಸುತ್ತೆ. ಯಾರು ಯಾರು ಅವ್ರ ಪಾರ್ಟಿಯವ್ರು ಏನೇನು ಸ್ಟೇಟ್ಮೆಂಟ್ ಕೊಟ್ರಿ, ಅವ್ರ ಪಾರ್ಟಿಯವ್ರು ಏನೇನು ಸ್ಟೇಟ್ಮೆಂಟ್ ಕೊಟ್ಟರು, ಯಾಕೆ ಅದ್ರ ಬಗ್ಗೆ ಏನೋ ಡಿಸ್ಕಷನ್ ಆಗ್ತಾಯಿಲ್ಲ, ಯಾಕೆ ಅದ್ರ ಬಗ್ಗೆ ಎಫ್ ಐ ಆರ್ ಆಗ್ತಾಯಿಲ್ಲ?
ಈಗ ಇವರು ಎತ್ತಾಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ವಿಷಾಟೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇನ್ನೊಬ್ಬ ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದ್ರ ಬಗ್ಗೆ ಇನ್ನೇ ಯಾಕೆ ಎಫ್ಐಆರ್ ತಗೋತಾ ಇಲ್ಲ, ಕಿಲೋಮೀಟ ತಗೋತಾ ಇಲ್ಲ. ನಡೀಲಿ, ಅದು ಯಾವ ಕಂಪ್ಲೇಂಟ್ ಕೊಡಬೇಕು ಕೊಡಿಸ್ತೀವಿ ನಾವು, ಹಾಕಿ ಇನ್ವೆಸ್ಟಿಗೇಷನ್ ಮಾಡಿ. ಅದು ಯಾವ ಸಿ ಡಿ, ನಮ್ಮ ಮಂತ್ರಿಗಳು ಹೋಗಿ ನಮ್ಮ ಮೇಲೆ ಸಿ ಡಿ ಬರ್ತಾಯಿದೆ ಅಂತ ಗುಮ್ಮ ಅಂತ ಏನೋ ಹೇಳ್ತಿರಲ್ಲ, ಅದಕ್ಕೆ ಯಾಕೆ ಅವರು ಈಗ ಅವರೇ ಅಫಿಷಿಯಲಾಗಿ ಹೇಳ್ಕೊಂಡವ್ರಲ್ಲ ನಮ್ಮ ಮೇಲೆ ಬೀಳೋಂಥದ್ದು, ಅದನ್ನು ಯಾಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ? ಆರಂಭದಿಂದ ಕೂಡ ರಾಜ್ಯದ ಜನರಿಗೆ ಗೊಂದಲ ಸರ್. ಫಸ್ಟ್ ಅವ್ರು ಕಂಪ್ಲೇಂಟ್ ಕೊಡಲಿ, ನಂದು ನಕಲಿ ಅಂದ್ರು ಇದನ್ನಂದ್ರು ಸರ್, ಹಾಗೆ ಗೊಂದಲ ಮುಂದುವರ್ಕೊಂಡು ನಾನು ಹೇಳ್ತಾ ಇರೋದು, ಆನರಬಲ್ ಮಿನಿಸ್ಟ್ರು ನಾನೇ ಅಲ್ಲ, ನನಗೆ ಗೊತ್ತೇ ಇಲ್ಲ ನಕಲಿ ಅಂತ ಅವರು ಹೇಳಿದ್ದಾರೆ. ನಕಲಿ ಅಂದ ಮೇಲೆ ಇನ್ನೇನು ಇನ್ವೆಸ್ಟಿಗೇಷನ್ ಅವರೇ ಎಷ್ಟು ಕಮೌಟ್ ಎಲ್ಲಿ ಅಂತ ಅವರು ಹೇಳಬೇಕು. ಆಮೇಲೆ ನಾವು ನೋಡೋಣ. ಪಬ್ಲಿಕ್ ಡೊಮೇನ್ ಇದೆ ಸರ್. ಸಿಡಿ ಈಗ ನಕಲಿ ಅಂತ ಹೇಳಿದ್ರು. ಒಂದ್ ಕಡೆ ಯುವತಿನ ಮುಂದೆ ಬಂದು ಜಾರಕಿಹೊಳಿನ ನೇರವಾಗಿ ಇದರ ಪಾಲ್ಗೊಂಡಿದ್ದಾರೆ. ಅದನ್ನೇ ಈಗ ನಾನು ಸದಾಶಿವನಗರದಲ್ಲಿ ಷಡ್ಯಂತ್ರ ನಡೆದಿಂದ ನಾಗರಾಜ್ ಅವರು ದೂರದಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆ ಭಾಳ ಏನಿದೆ ಹೋಗಿ ಅಪ್ಡೇಟ್